ಅಪ್ಪನ ಗುಟ್ಟು ನಾನು ಬಂದ್ ಮಾಡ್ತಾ ಬೇವತ್ತೆ ನಾನು ನೋಡ್ತೇನೆ. ಈ ವರ್ಷ ಕೂಡ ದೀಪಾವಳಿಗೆ ನನ್ನ ಆಟವನ್ನು ಈ ರೀತಿ ಕಾಂತಾರದ ರೂಪದಲ್ಲಿ ಅಲಂಕಾರ ಮಾಡಿದ್ದೇನೆ. ಯಾಕಂದರೆ ಕಾಂತಾರ ಒಂದು ಕಾಡಿನ ಜನರ ಹಾಗೂ ಕಾಡು ಪ್ರಾಣಿ ಆ ಥರ ಇರುವಂಥ ಒಡನಾಟದ ಒಂದು ಚಿತ್ರ. ಅದರ ಬಗ್ಗೆ ಒಂದು ಸಣ್ಣ ಸಂದೇಶ ನನ್ನ ಕಡೆಯಿಂದನೂ ಹೋಗಲಿ ಅಂತ ನನ್ನೊಂದು ಆಸೆಯಲ್ಲಿ ಈ ರೀತಿ ಮಾಡಿದ್ದೇನೆ. ಮತ್ತು ಈ ವೇಷ ಕಂಬಳಧಾರಿಯಾಗಿ ಯಾಕಂದರೆ ಈ ಥರ ಬಂದಿದೆ ಅಂದರೆ ತುಳುನಾಡಿನಲ್ಲಿ ಪ್ರಸಿದ್ಧವಾದಂಥ ಕಂಬಳ, ಕೋಳಿಕಟ್ಟ ಇದೆಲ್ಲವೂ ನಮ್ಮ ತುಳುನಾಡಿನಲ್ಲಿ ಪ್ರಸಿದ್ಧವಾದಂಥ ಪುರಾತನ ಆಟಗಳು. ಇದು ಯಾವತ್ತಿಗೂ ನಶಿಸಬಾರ್ದು, ಇದು ಇನ್ನೂ ಕೂಡ ಬೆಳೀತಾನೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾದೊಂದು ಬಟ್ಟೆ ಮಾಡಿದ್ದೀನಿ. ಯಾಕಂದರೆ ಇದೆಲ್ಲನೂ ನಮ್ಮ ಶೆಟ್ರು ಮಾಡಿದ್ದಾರೆ. ಇದೆಲ್ಲ ಆ ಶೆಟ್ರಿಗೆ ಮತ್ತು ಅವರ ಟೀಮ್ನವರಿಗೆ ನನ್ನ ಕಡೆಯಿಂದ ಅರ್ಪಣೆ. ಡೆಕೋರೇಷನ್ ಮಾಡಿ ಅವ್ರನ್ನೆಲ್ಲ ಹಾಕಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೇನಾ? ಅಪ್ಪನ ಗುಟ್ಟು ನಾನು ಬಂದ್ ಮಾಡ್ತಾ ಬೇವತ್ತೆ ನಾನು ನೋಡ್ತೇನೆ.